ಸುಬ್ರಹ್ಮಣ್ಯ ಭಜನಾ ಮಂಡಳಿ ನೀರುಮಾರ್ಗ ಮಂಗಳೂರು ಇತ್ತೀಚೆಗೆ ಮಂದಿರದಲ್ಲಿ ನಡೆದ ಕಳವು ಪ್ರಕರಣಕ್ಕೆ ಸಂಬಂಧಿಸಿ ಗರ್ಭಗುಡಿಯ ಪಾವಿತ್ರ್ಯತೆಗೆ ಧಕ್ಕೆ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದ ಕಳವು ಪ್ರಕರಣದ ಆರೋಪಿಗಳನ್ನು ಶೀಘ್ರ ಬಂಧಿಸುವಂತೆ ಆಗ್ರಹಿಸಿ ಸಮಾನ ಮನಸ್ಕ ಸಂಘಟನೆಗಳು ಸೇರಿ ನಗರದ ಹೊರವಲಯದ ನೀರುಮಾರ್ಗದಲ್ಲಿ ಪ್ರತಿಭಟನೆ ನಡೆಸಿದ ಈ ವೇಳೆ ವಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್ ಮಾತನಾಡಿ ಭಜನಾ ಮಂದಿರ ಕೇವಲ ಭಜನಾ ಕೇಂದ್ರ ಅಲ್ಲ, ಅದು ಶ್ರದ್ಧಾ ಕೇಂದ್ರ ಆಗಿದೆ. ಆದರೆ ಅಂತಹ ಪವಿತ್ರ ಸ್ಥಳಕ್ಕೆ ಕಳ್ಳರು ನುಗ್ಗಿ ವಿಗ್ರಹ ಕಳವು ಮಾಡ್ತಾರೆ ಅಂದ್ರೆ ಮಾತ್ರವಲ್ಲದ ಈ ಭಾಗದಲ್ಲಿ ಅನೇಕ ದೇವಾಲಯ ಭಜನಾ ಮಂದಿರಗಳಲ್ಲಿ ಈ ರೀತಿಯ ಕೃತ್ಯ ಹೇರಳವಾಗಿ ನಡೀತಾ ಇದೆ. ಇನ್ನು ಜಿಲ್ಲೆಯ ಅನೇಕ ಹಿಂದೂ ವಿರೋಧ ಕೃತ್ಯಗಳ ಬಗ್ಗೆ ಈಗಾಗಲೇ ಗಮನಕ್ಕೆ ಬಂದಿದ್ದು ದೇವಾಲಯಗಳಿಗೆ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಕಾರ್ಯ ನಿರಂತರವಾಗಿ ಆಗ್ತಾ ಇದೆ. ಇದರ ವಿರುದ್ಧ ಹಿಂದೂ ಸಮಾಜ ಜಾಗೃತರಾಗಬೇಕು. ಇನ್ನು ಈ ಭಾಗದಲ್ಲಿ ನಡೆದ ಘಟನೆಯ ಆರೋಪಿಗಳನ್ನ ಶೀಘ್ರ ಬಂಧಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕೇವಲ ಅದೊಂದು ಭಜನಾ ಕೇಂದ್ರ ಮಾತ್ರ ಅಲ್ಲ, ಅದೊಂದು ಹಿಂದೂಗಳ ಶಕ್ತಿ ಕೇಂದ್ರ. ಇಂತಹ ಇವತ್ತು ಭಜನಾ ಮಂದಿರಕ್ಕೆ ಕಳ್ಳರು ಬರ್ತಾರೆ, ಅಲ್ಲಿದ್ದಂತ ಮೂರ್ತಿಗಳನ್ನು ಕಳ್ಳತನ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಆ ಮಂದಿರವನ್ನು ಅಪವಿತ್ರಗೊಳಿಸುವಂತ ಕೆಲಸ ಇವತ್ತು ಆಗ್ತಾ ಇದೆ. ಮೊನ್ನೆ ನನ್ನ ಹತ್ರ ಮಾತಾಡಬೇಕಾದ್ರೆ ಸುಬ್ರಹ್ಮಣ್ಯ ಭಜನಾ ಮಂದಿರದವರು ಬಂದು ಹೇಳಿದ್ರು, ಕೇವಲ ನಮ್ಮ ಮಂದಿರದಲ್ಲಿ ಮಾತ್ರ ಅಲ್ಲ, ನೀರ್ಮಾರ್ಗದ ಸುತ್ತಮುತ್ತ ಈ ಗ್ರಾಮದಲ್ಲಿ ಬೇರೆ ಬೇರೆ ದೇವಸ್ಥಾನಗಳಿಗೆ ಭಜನಾ ಮಂದಿರಗಳಿಗೆ ಕೂಡ ಕಳ್ಳರು ಹೋಗಿದ್ದಾರೆ. ಅದನ್ನು ಅಪವಿತ್ರಗೊಳಿಸುವಂತ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಅಂತೇಳಿ. ಯಾವ ರೀತಿ ಒಂದು ಶ್ರದ್ಧೆ ನೋಡಿ ಭಜನಾ ಮಂದಿರದವರಿಗೆ. ನಮ್ಮ ಭಜನಾ ಮಂದಿರ ಮಾತ್ರ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ ಇವತ್ತು.